ನೆರೆದಿರುವ ಎಲ್ಲರಿಗೂ ಶುಭ ಮಧ್ಯಾಹ್ನ. ಮರ್ಸಿಯಮ್ಮನವರ ದೇವಾಲಯ ಮಂಜೇಶ್ವರ ಇವರ ವತಿಯಿಂದ ಭಾರತೀಯ ಕಥೋಲಿಕ ಯುವ ಸಂಚಾಲನ ICYM ಹಾಗೂ ಕಥೋಲಿಕ್ ಸಭಾ ಮಂಜೇಶ್ವರ ಘಟಕ ಇವರ ಸಹಭಾಗಿತ್ವದಲ್ಲಿ ಮಂಜೇಶ್ವರ ಕುಂಡುಕೊಳಕೆ ಸಮುದ್ರ ದಡ ಸ್ವಚ್ಛತಾ ಅಭಿಯಾನವನ್ನು ಇವತ್ತು ಸ್ವಾತಂತ್ರ್ಯ ದಿನದ ಅಂಗವಾಗಿ ಹಮ್ಮಿಕೊಂಡಿದ್ದೇವೆ. ಈ ಅಭಿಯಾನಕ್ಕೆ ನಮಗೆ ಸಹಕಾರವನ್ನು ನೀಡಿ ಇಲ್ಲಿಗೆ ಆಗಮಿಸಿದ ಚರ್ಚಿನ ಧರ್ಮಗುರುಗಳಾದ ಫಾದರ್ ಎಡ್ವಿನ್ ಪಿಂಟೋ, ಮಂಜೇಶ್ವರ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಶ್ರೀಮತಿ ಜೀನ್ ಲವಿನಾ ಮೊಂತೇರೋ, ಚರ್ಚಿನ ಪಾಲನಾ ಮಂಡಳಿಯ ಉಪಾಧ್ಯಕ್ಷರು ಶ್ರೀ ವಿಜಿತ್ ಡಿಸೋಜಾ, ಕಾರ್ಯದರ್ಶಿ ಶ್ರೀಮತಿ ಕ್ರಿಸ್ಟಿನ್ ಡಿಸೋಜಾ, ಚರ್ಚಿನ ಎಲ್ಲ ಆಯೋಗದ ಸಂಚಾಲಕಿಯಾದ ಶ್ರೀಮತಿ ರೀನಾ ಮೊಂತೇರೋ, ICYM ಅಧ್ಯಕ್ಷರು ರೆನ್ವಿಲ್ ಮೊಂತೇರೋ, ಕಥೋಲಿಕ್ ಸಭೆಯ ಅಧ್ಯಕ್ಷರು ಶ್ರೀ ಜಾರ್ಜ್ ಮೊಂತೇರೋ ಹಾಗೂ ಇಲ್ಲಿ ನೆರೆದಿರುವ ತಮಗೆಲ್ಲರಿಗೂ ಆದರದ ಸ್ವಾಗತವನ್ನು ಬಯಸುತ್ತೇನೆ. ಮಂಜೇಶ್ವರ ಗ್ರಾಮ ಪಂಚಾಯತಿನ ಅಧ್ಯಕ್ಷರಾದ ಶ್ರೀಮತಿ ಜೀನ್ ಲವಿನಾ ಮೊಂತೇರೋ ಇವರು ಈ ಅಭಿಯಾನಕ್ಕೆ ಚಾಲನೆ ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ.
ಪ್ರಿಯರೇ, ಮರ್ಸಿ ಅಮ್ಮನವರ ಚರ್ಚ್, ಅಲ್ಲಿಯ ICYM ಸಂಘಟನೆ ಮತ್ತು ಕಥೋಲಿಕ್ ಸಭಾ ಸಂಘಟನೆ ಒಟ್ಟುಗೂಡಿ ಎಲ್ಲ ಚರ್ಚ್ ಮಂದಿಯನ್ನೆಲ್ಲ ಒಟ್ಟುಗೂಡಿಸಿ ಮತ್ತು ಇತರರನ್ನು ಕೂಡ ಒಟ್ಟುಗೂಡಿಸಿ ಇಲ್ಲಿ ಈ ಬೀಚನ್ನು ಸ್ವಚ್ಛತೆಗೊಳಿಸುವ ಕಾರ್ಯಕ್ರಮವನ್ನು ಈ ಸ್ವಾತಂತ್ರ್ಯ ದಿನದಂದು ನಾವು ಹಮ್ಮಿಕೊಂಡಿದ್ದೇವೆ. ಸ್ವಚ್ಛತೆ ನಮ್ಮ ಆದ್ಯ ಕರ್ತವ್ಯ, ಸ್ವಚ್ಛ ಭಾರತ ಅಂತ ನಾವು ಹೇಳ್ತೇವೆ. ಆದ್ದರಿಂದ ನಾವು ನಮ್ಮ ದೇಶವನ್ನು ಸ್ವಚ್ಛವಾಗಿಟ್ಟರೆ ಖಂಡಿತವಾಗಿಯೂ ನಮ್ಮ ಮನಸ್ಸುಗಳು ಕೂಡ ಆಗ್ತವೆ. ಆದ್ದರಿಂದ ನಾವು ವಸ್ತುಗಳನ್ನು ಉಪಯೋಗಿಸ್ತೇವೆ, ಬಿಸಾಡುತ್ತೇವೆ. ಏಕೆಂದರೆ ನಮಗೆ ಕಾಣ್ತದೆ ಈ ಪ್ರಪಂಚ ದೊಡ್ಡದುಂಟು, ಅದು ಎಲ್ಲ ಏನು ಕರಗಿಸಿಕೊಳ್ತದೆ ಅಂತ. ಹಾಗೆ ಆಗುವುದಿಲ್ಲ. ಬೀಚಿನ ಬದಿಗೆ ಬಂದರೆ ನಮಗೆ ಗೊತ್ತಾಗ್ತದೆ ಎಷ್ಟೆಲ್ಲ ವಸ್ತುಗಳು ಇಲ್ಲಿ ಇವೆ ಮತ್ತು ಎಷ್ಟೆಲ್ಲ ಕಸ ಇದೆ ಅಂತ. ಆದ್ದರಿಂದ ನಾವು ಪ್ರಪ್ರಥಮವಾಗಿ ನಮಗೆ ಸೌಲಭ್ಯ ಉಂಟು, ಪಂಚಾಯತ್ ಮಟ್ಟದಲ್ಲಿ, ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಒಣ ಕಸ, ಪ್ಲಾಸ್ಟಿಕ್ ಕಸ, ಬಾಟ್ಲಿ ಕಸ ಅದನ್ನೆಲ್ಲ ಸಪ್ರೇಟ್ ಮಾಡಿ ಕೊಡುವಂಥದ್ದು. ಅದಕ್ಕೆ ನಾವು ಆದ್ಯತೆಯನ್ನು ಕೊಡಬೇಕು. ಮತ್ತು ನಮ್ಮ ಪರಿಸರದಲ್ಲಿ ಪ್ರತಿ ಮನೆಯವರು ಆ ಕಸವನ್ನು ವಿಲೇವಾರಿ ಮಾಡಿದರೆ ಖಂಡಿತ ಇಷ್ಟು ಕಸ ಇಲ್ಲಿ ಪರಿಸರದಲ್ಲಿ, ಸಮಾಜದಲ್ಲಿ ಬೀಳುವುದಿಲ್ಲ. ಅದೇ ರೀತಿ ನಾವು ಎಲ್ಲಿ ಹೋಗ್ತೇವೆ, ಪಿಕ್ನಿಕ್ಕಿಗೆ ಹೋಗ್ತೇವೆ, ಮತ್ತು ಮನೋರಂಜನೆಗೆ ಹೋಗ್ತೇವೆ ಮತ್ತು ಏನೋ ತೆಗೆದುಕೊಳ್ತೇವೆ, ಬಿಸಾಡ್ತೇವೆ. ಅದರ ಬದಲು ನಮ್ಮದೇ ಬ್ಯಾಗಿನಲ್ಲಿ, ಚೀಲದಲ್ಲಿ ಅದನ್ನು ಹಾಕಿ ಮನೆಗೆ ಬಂದು ನಾವೇನು ಒಣ ಕಸ, ಹಸಿ ಕಸ ಸಂಗ್ರಹಿಸ್ತೇವೆ ಅದರಲ್ಲೇ ಕೂಡ ಹಾಕಿದರೆ ಖಂಡಿತ ಹೊರಗೆ ಕಸವನ್ನು ಬೀಳುವುದಿಲ್ಲ. ಸ್ವಚ್ಛವನ್ನು ಮಾಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಬಲು ಒಳ್ಳೆಯ ಕೆಲಸ, ಅಭಿನಂದನೆಯ ಕಾರ್ಯಕ್ರಮ. ಆದ್ದರಿಂದ ಎಲ್ಲರನ್ನು ಅಭಿನಂದನೆಗೊಳಿಸ್ತೇನೆ. ಇಲ್ಲಿ ಬಂದವರನ್ನ ಎಲ್ಲರನ್ನು. ಅದೇ ರೀತಿ ನಾವು ಜಾಗೃತರಾಗಬೇಕು. ಇನ್ನು ಮುಂದೆ ನಮ್ಮ ಪರಿಸರದಲ್ಲಿ ನಾವು ಕಸವನ್ನು ಆಗಬಾರದು. ಈ ಒಂದು ಸಂದೇಶವನ್ನು ನೀಡಿ ನನ್ನ 2 ಮಾತುಗಳನ್ನು ಕೊನೆಗೊಳಿಸ್ತೇನೆ. ಧನ್ಯವಾದಗಳು.